ನಾನ್ ವೆಜ್ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಕಳೆದ ಒಂದು ವಾರದಿಂದ ಚಿಕನ್ ಮತ್ತು ಮೊಟ್ಟೆ ದರದಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. 1 ಕೆಜಿ ಚಿಕನ್ ಕೊಳ್ಳಲು ಜನರು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಎದುರಾಗಿದೆ. ಕರಾವಳಿಗರಿಗಂತೂ ಇತ್ತ ಕಡೆ ಮೀನುಗಾರಿಕೆ ಸ್ಥಗಿತಗೊಂಡು ಫ್ರೆಶ್ ಮೀನ್ ಸಿಗ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಆದ್ರೆ, ಇತ್ತ ಕಡೆ ಚಿಕನ್ ಮೊಟ್ಟೆ ದರವು ಏರಿಕೆಯಾಗಿದ್ದು ಬೇಸರ ತಂದಿದೆ. ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಕೋಳಿಗಳ ಬೆಳವಣಿಗೆ ಸರಿಯಾಗಿ ಆಗದಿರುವುದು. ಇದರಿಂದಾಗಿ ಪೂರೈಕೆ ಕಡಿಮೆಯಾಗಿದೆ. ಹೆಚ್ಚುವರಿಯಾಗಿ ಬೇರೆ ರಾಜ್ಯಗಳಿಗೆ ಚಿಕನ್ ಸಪ್ಲೈ ಹೆಚ್ಚಾಗಿರುವುದರಿಂದಲೂ ನಗರದಲ್ಲಿ ಲಭ್ಯತೆ ಕಡಿಮೆಯಾಗಿದೆ. ಇದರ ಪರಿಣಾಮ ದಿನದಿಂದ ದಿನಕ್ಕೆ ದರಗಳು ಏರಿಕೆಯಾಗ್ತಾ ಇವೆ. ಮೊಟ್ಟೆ ದರವು ತೀವ್ರವಾಗಿ ಏರಿದೆ. ಕಳೆದ 3 ದಿನಗಳ ಹಿಂದೆ 7.5 ರೂಪಾಯಿ ಇದ್ದ ಬೆಲೆ ಈಗ 9 ರೂಪಾಯಿಗೆ ತಲುಪಿದೆ. ಈ ಹಿಂದೆ ಕೆಜಿಗೆ 300 ರೂಪಾಯಿ ಇದ್ದ ಚಿಕನ್ ಈಗ 360 ರೂಪಾಯಿ ಆಗಿದೆ. ಜನಸಾಮಾನ್ಯರಿಗೆ ಇದು ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ.